ಹೆದ್ದಾರಿ ಬದಿ ಉದ್ದಕ್ಕೂ ಸಿಯಾಳ ಚಿಪ್ಪು, ಹಣ್ಣು ಹಂಪಲು ತ್ಯಾಜ್ಯ, ಪ್ಲಾಸ್ಟಿಕ್ ಮತ್ತಿತರ ವಸ್ತುಗಳು ರಾಶಿ ಹಾಕಲಾಗಿದ್ದು, ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಜಿಲ್ಲಾಧಿಕಾರಿ ಆಯುಕ್ತರ ಸೂಚನೆಯಂತೆ ಸ್ಥಳಕ್ಕೆ ದಾಳಿ ನಡೆಸಿ ದಂಡ ವಿಧಿಸಿ ವಸ್ತುಗಳನ್ನು ಗಾಡಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ತಲಾ 10,000 ರೂಪಾಯಿ ಪ್ರತಿ ಅಂಗಡಿಗಳಿಂದ ವಸೂಲಿ ಮಾಡಲಾಯಿತು. 1 ವರ್ಷದಿಂದ ಹೆದ್ದಾರಿ ಬದಿ ಮೀನು ಮಾರಾಟ, ಹಣ್ಣು ಹಂಪಲು, ಹಲಸಿನಕಾಯಿ, ಸಿಯಾಳ ಮಾರಾಟ ಹೆಚ್ಚುತ್ತಾ ಇದ್ದು, ಒಂದೆಡೆ ತ್ಯಾಜ್ಯ ವಿಲೇವಾರಿ ಮಾಡದೆ ರಾಶಿ ಹಾಕಿದರೆ ಇನ್ನೊಂದೆಡೆ ವಾಹನಗಳು ಹೆದ್ದಾರಿಯಲ್ಲಿಯೇ ನಿಲ್ಲಿಸಿ ಖರೀದಿಗೆ ಮುಂದಾಗುತ್ತಿರುವುದು ಅಪಾಯಕ್ಕೆ ಆಹ್ವಾನ ನೀಡಿದಂತೆ ಆಗ್ತಾ ಇದೆ. ಜಿಲ್ಲಾಧಿಕಾರಿಗೆ, ಆಯುಕ್ತರಿಗೆ ಈ ಬಗ್ಗೆ ಸಾರ್ವಜನಿಕರು ದೂರನ್ನು ನೀಡಿದ್ರಿಂದ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸುರತ್ಕಲ್ ಪಾಲಿಕೆ ವಿಭಾಗಾಧಿಕಾರಿ ವಾಣಿ ಆಳ್ವ ಹೇಳಿದರು. ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧಿಸಲಾಗಿದ್ದು, ಇವುಗಳ ಬಳಕೆಯೂ ಆಗ್ತಾ ಇದೆ. ದಿಢೀರ್ ದಾಳಿ ನಡೆಸಿ ಪ್ಲಾಸ್ಟಿಕ್ ಕಂಡು ಬಂದಲ್ಲಿ ದಂಡ ವಿಧಿಸಲಾಗುವುದು. ವ್ಯಾಪಾರಸ್ಥರು ಈ ನಿಟ್ಟಿನಲ್ಲಿ ಪಾಲಿಕೆಯೊಂದಿಗೆ ಸಹಕರಿಸಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಎಂದು ಸೂಚಿಸಿದರು. ಕಂದಾಯ ಅಧಿಕಾರಿ ಸುಶಾಂತ್, ಅಧಿಕಾರಿಗಳಾದ ದೇವೇಂದ್ರ ಪರಾರಿ, ಸಂಜಯ್, ಕೃಷ್ಣ ಪ್ರವೀಣ್, ಸುಭಾಷ್ ಯಾದವ, ಶ್ರವಣ್, ರೋಷನ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು.